ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎರಡು ಬೈಕುಗಳು ಮುಖಾಮುಖಿ ಡಿಕ್ಕಿಯಾಗಿ 13 ವರ್ಷದ ಇಸ್ಮತ್ ಆಯೇಷಾ ಎಂಬ ಬಾಲಕಿ ಮೃತಪಟ್ಟಿದ್ದಾಳೆ. ಜನವರಿ 14ರ ರಾತ್ರಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು. ನೆತ್ತರಕೆರೆ ಎಂಬಲ್ಲಿಂದ ರಾಂಗ್ ಸೈಡ್ನಲ್ಲಿ ಬೈಕ್ ಒಂದು ಬಂದಿದ್ದು ಇಸ್ಮತ್ ಆಯೇಷಾ ತಂದೆ ಚಲಾಯಿಸ್ತಾ ಇದ್ದ ಬೈಕ್ ಅದಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತದ ಸಂದರ್ಭ ರಸ್ತೆಗೆ ಎಸೆಯಲ್ಪಟ್ಟ ಬಾಲಕಿ ಇಸ್ಮತ್ ಆಯೇಷಾ ಮೃತಪಟ್ಟಿದ್ದಾರೆ. ಇವರು ಕುಕ್ಕಿಪಾಡಿ ಗ್ರಾಮದ ಕೊಂಡಬೆಟ್ಟು ನಿವಾಸಿಯಾಗಿರುವ ಅಬ್ದುಲ್ ರೆಹಮಾನ್ ಎಂಬುವರ ಪುತ್ರಿಯಾಗಿದ್ದು, ಅಪಘಾತದಲ್ಲಿ ಅಬ್ದುಲ್ ರೆಹಮಾನ್ ಅವರು ಗಂಭೀರ ಗಾಯಗೊಂಡಿದ್ದಾರೆ. ನೆತ್ತರಕೆರೆ ಎಂಬಲ್ಲಿಂದ ರಾಂಗ್ ಸೈಡ್ನಲ್ಲಿ ಬೈಕ್ ಚಲಾಯಿಸಿಕೊಂಡು ಬಂದಿದ್ದ ರಂಜಿತ್ ಎಂಬುವರು ಕೂಡ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ. ಪಾಣೆಮಂಗಳೂರು ಟ್ರಾಫಿಕ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕೇಸು ದಾಖಲಿಸಿಕೊಂಡಿದ್ದಾರೆ.